ನಮಸ್ಕಾರ ವೀಕ್ಷಕರೇ. ಜನರು ಹಬ್ಬದ ಸಂಭ್ರಮದಲ್ಲಿದ್ರೆ ಇದೀಗ ಸಡಗರದ ಜೊತೆಗೆ ನಿಯಮಾವಳಿ ಸ್ವಲ್ಪ ಕಠಿಣಗೊಂಡಿದೆ. ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಸಾರ್ವಜನಿಕ ಸಭೆಗಳಲ್ಲಿ ಡಿಜೆಗಳಿಗೆ ಅನುಮತಿ ನೀಡುವುದನ್ನು ಸ್ಪಷ್ಟವಾಗಿ ತಳ್ಳಿಹಾಕಿದ್ದಾರೆ. ಕಾನೂನು ಸ್ಪಷ್ಟವಾಗಿದೆ, ಆದ್ದರಿಂದ ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಡಿಜೆಗಳನ್ನು ಅನುಮತಿಸಲಾಗುವುದಿಲ್ಲ ಎಂದು ಆಯುಕ್ತ ರೆಡ್ಡಿ ಅವರು ದೃಢವಾಗಿ ಹೇಳಿದ್ದಾರೆ. ಹಾಗಿದ್ರೆ ಈ ಡಿಜೆ ನಿಯಮಗಳು ಏನೇನು? ಡಿಜೆ ಅಥವಾ ಲೌಡ್ ಸ್ಪೀಕರ್ ಬಳಕೆ ಸಮಯ ರಾತ್ರಿ 10ರ ನಂತರ ಸಂಪೂರ್ಣ ನಿಷೇಧ. ಎಲ್ಲ ಜಿಲ್ಲೆಗಳಿಗೇನು ಇದು ಅನ್ವಯಿಸೋದಿಲ್ಲ. ಬಹುತೇಕ ನಗರಗಳಲ್ಲಿ ಅಂದರೆ ಹುಬ್ಬಳ್ಳಿ, ಮಂಗಳೂರು, ಬಳ್ಳಾರಿ, ಬೆಂಗಳೂರು ಸಾರ್ವಜನಿಕ ಕಾರ್ಯಕ್ರಮಗಳ ಸ್ಥಳಗಳಲ್ಲಿ ಡಿಜೆ ನಿಷೇಧಿಸಲಾಗಿದೆ. ಇನ್ನು ಯಾವ್ಯಾವ ಸ್ಥಳಗಳಲ್ಲಿ ಶಬ್ದ ಮಟ್ಟದ ಮಿತಿ ಎಷ್ಟಿರಬೇಕು ಅನ್ನೋದಾದ್ರೆ, ವಾಸಸ್ಥಳ ಆದರೆ 55 ಡಿಬಿ ಇರಬೇಕು. ಇನ್ನು ವಾಣಿಜ್ಯ ಸ್ಥಳಗಳಲ್ಲಿ 65 ಡಿಬಿ ಇರಬೇಕು. ಇನ್ನು ಶಾಂತ ವಲಯಗಳಲ್ಲಿ 50 ಡಿಬಿ ಇರಬೇಕು. ಇನ್ನು ಮುಂಚಿತವಾಗಿ ಅನುಮತಿಯನ್ನ ಕೂಡ ಪಡಿಬೇಕಾಗತ್ತೆ. ಇನ್ನು ಪೊಲೀಸ್ ಇಲಾಖೆಯಿಂದ ಲಿಖಿತ ಅನುಮತಿಯ ಅವಶ್ಯಕತೆ ಇರುತ್ತೆ. ಹಾಗಿದ್ರೆ ಡಿಜೆ ಬಳಸಬೇಕು ಅಂದ್ರೆ ಅನುಮತಿ ಪಡೆಯೋದು ಹೇಗೆ? ಸ್ಥಳೀಯ ಪೊಲೀಸ್ ಠಾಣೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇನ್ನು ಕಾರ್ಯಕ್ರಮದ ದಿನಾಂಕ, ಸಮಯ, ಸ್ಥಳ, ಜನಸಂಖ್ಯೆ, ನಿರೀಕ್ಷೆ ಹಾಗೇನೆ ಧ್ವನಿ ವ್ಯವಸ್ಥೆಯ ವಿವರ ಇತ್ಯಾದಿ ನೀಡಬೇಕಾಗತ್ತೆ. ಇನ್ನು ಮಹಾನಗರ ಪಾಲಿಕೆ ಇರಬಹುದು ಅಥವಾ ಸ್ಥಳೀಯ ಸಂಸ್ಥೆಯಿಂದ ಎನ್ಒಸಿ ಅನುಮತಿ ಪ್ರಮಾಣ ಪತ್ರದಲ್ಲಿನ ನಿಯಮವನ್ನ ಪಾಲನೆ ಮಾಡಬೇಕಾಗತ್ತೆ. ಹಾಗಿದ್ರೆ ಡಿಜೆ ಬಳಕೆಯ ಉಲ್ಲಂಘನೆ ಮಾಡಿದ್ರೆ ಪರಿಣಾಮ ಏನೇನಾಗತ್ತೆ? ಬಿಎನ್ಎಸ್ ಕಾಲಂ 285 ಅಂದರೆ ಪಬ್ಲಿಕ್ ನ್ಯೂಸೆನ್ಸ್ ಪ್ರಕಾರ ಸಾರ್ವಜನಿಕ ತೊಂದರೆ ಉಂಟುಮಾಡುವ ಶಬ್ದ ಅಥವಾ ಗಲಾಟೆ ಶಿಕ್ಷಾರ್ಹ ಅಪರಾಧವಾಗುತ್ತೆ. ಇನ್ನು ಬಿಎನ್ಎಸ್ ಕಾಲಂ 187ರ ಪ್ರಕಾರವಾಗಿ ಪೊಲೀಸ್ ಅಥವಾ ಸರ್ಕಾರದ ಆದೇಶ ಉಲ್ಲಂಘಿಸಿದ್ರೆ ಶಿಕ್ಷೆ ಖಂಡಿತವಾಗಿಯೂ ಇರುತ್ತೆ. ಇನ್ನು ಡಿಜೆ ಬ್ಯಾನ್ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯ ಏನೇನಿದೆ ಅನ್ನೋದಾದ್ರೆ, ಈ ವಿಚಾರವಾಗಿ ಸಾರ್ವಜನಿಕರು ಕೂಡ ಮಿಶ್ರ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅನೇಕರು ಈ ನಿಯಮದ ಪರವಾಗಿದ್ರೆ, ಇನ್ನು ಹಲವರು ಹೊಟ್ಟೆಪಾಡಿಗೆ ಹೊಡೆತ ಬಿದ್ದಿದೆ ಎಂದು ಆಕ್ರೋಶಗೊಂಡಿದ್ದಾರೆ. ಸಾರ್ವಜನಿಕರ ಒಂದು ವರ್ಗದ ಪ್ರಕಾರವಾಗಿ ಇದೊಂದು ಉತ್ತಮ ನಿಯಮ. ಯಾಕಂದ್ರೆ ಇದರಿಂದಾಗಿ ಸಂಘರ್ಷ ಕಡಿಮೆಯಾಗತ್ತೆ, ಘರ್ಷಣೆ ಕಡಿಮೆಯಾಗುತ್ತೆ. ಮತ್ತೊಂದೆಡೆ ಹಿರಿಯರ ಆರೋಗ್ಯದ ವಿಚಾರದಲ್ಲೂ ಇದು ಉತ್ತಮವಾಗಿರುತ್ತೆ. ಏನೋ ವಿದ್ಯಾರ್ಥಿ ದಿಶೆಯಿಂದಲೂ ಸಹಕಾರಿಯಾಗಿದೆ. ಶಬ್ದ ಮಾಲಿನ್ಯ ಆಗುವುದಿಲ್ಲ ಎಂದೆಲ್ಲ ಧನಾತ್ಮಕವಾಗಿ ವಿಚಾರಗಳು ಕೂಡ ಬಂದಿದೆ. ಇನ್ನು ಇನ್ನೊಂದು ವರ್ಗದ ಜನರ ಪ್ರಕಾರವಾಗಿ ಡಿಜೆ ಬ್ಯಾನ್ನಿಂದಾಗಿ ಅದನ್ನೇ ನಂಬಿಕೊಂಡಿರುವಂತಹ ಅದೆಷ್ಟೋ ಕುಟುಂಬಗಳ ಆರ್ಥಿಕ ಸ್ಥಿತಿಗೆ ಇದು ಮಾರಕವಾಗಿದೆ. ಮತ್ತೊಂದೆಡೆ ಡಿಜೆ ಓನರ್ಗಳಿಗೆ ಮಾತ್ರವಲ್ಲ, ಡಿಜೆಯ ಅವಲಂಬಿ ಉದ್ಯೋಗಿಗಳಿಗೂ ಇದು ಹೊರೆಯಾಗುತ್ತೆ. ಉಪಕರಣ ನಿರ್ಮಾಪಕರಿಂದ ಹಿಡಿದು ಡಿಸೈನರ್ ಇರ್ಬೋದು, ಇನ್ನು ಆರ್ಟಿಸ್ಟ್ಗಳಿಗೂ ತಡೆಯಾಗುತ್ತೆ. ಇನ್ನು ಧ್ವನಿವರ್ಧಕ ಉದ್ಯೋಗಿಗಳಿಗೆ ಕೇವಲ ಸೀಸನ್ಗಳಲ್ಲಿ ಮಾತ್ರ ವರಮಾನ ಪಡೆಯುವಂತಹ ಚಾನ್ಸ್ ಇರುತ್ತೆ. ಸಾಕಷ್ಟು ಇನ್ವೆಸ್ಟ್ಮೆಂಟ್ ಕೂಡ ಇದಕ್ಕೆ ಮಾಡಿರ್ತಾರೆ. ಆದರೆ ಇದೀಗ ಇವೆಲ್ಲವೂ ಬೋರ್ಗಲ್ಲಿನ ಮೇಲೆ ನೀರು ಸುರಿದಂತಾಗತ್ತೆ ಎಂಬುದಾಗಿ ಹತಾಶಾಭಾವದಿಂದ ಅವರು ಆಕ್ರೋಶಗೊಳ್ತಿದ್ದಾರೆ. ಇದು ಜನರ ಹೇಳಿಕೆಯಾದ್ರೆ, ಇನ್ನು ನಮ್ಮ ಸಂವಿಧಾನ ವಿಧಿವಿಧಾನಗಳು ಧ್ವನಿವರ್ಧಕಗಳ ಬಗ್ಗೆ ಏನ್ ಹೇಳುತ್ತೆ ಅನ್ನೋದಾದ್ರೆ, ಇನ್ನು ಸಾರ್ವಜನಿಕ ಸಭೆಗಳಲ್ಲಿ ಡಿಜೆ ಬಳಸುವುದಕ್ಕೆ ಸಂಬಂಧಿಸಿದ ನಿಯಮಗಳು ಮತ್ತು ಕಾನೂನು ಮಾರ್ಗಸೂಚಿಗಳು ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಪ್ರಮುಖ ಅಂಶಗಳ ಮೇಲೆ ಆಧಾರಿತವಾಗಿರುತ್ತೆ. ಇನ್ನು ಈ ನಿಯಮಗಳನ್ನು ಬಿಕ್ಕಟ್ಟಿನ ಹಿನ್ನೆಲೆ ಇರ್ಬೋದು ಮತ್ತು ಸಾರ್ವಜನಿಕ ಶಾಂತಿ ಇರ್ಬೋದು, ಆರೋಗ್ಯ, ಶಬ್ದ ಮಾದರಿ ನಿಯಂತ್ರಣದ ದೃಷ್ಟಿಯಿಂದ ರೂಪಿಸಲಾಗಿರುತ್ತೆ. ಒಟ್ಟಾರೆಯಾಗಿ ಎರಡೂ ವರ್ಗಗಳ ಹೇಳಿಕೆಗಳು ಕೂಡ ಒಂದು ರೀತಿಯಲ್ಲಿ ನೋಡಿದ್ರೆ ನಿಜವೆಂದು ಅನಿಸುತ್ತೆ. ಇನ್ನು ಈ ವಿಚಾರವಾಗಿ ಅಧಿಕಾರಿಗಳು ಮತ್ತಷ್ಟು ಕೂಲಂಕುಷವಾಗಿ ಚರ್ಚಿಸಿ ಮತ್ತೇನಾದರೂ ನಿರ್ಧಾರಕ್ಕೆ ಬರ್ತಾರಾ? ಕಾದು ನೋಡಬೇಕಿದೆ.